ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಶಾಸ್ತ್ರಗಳ ಪ್ರಕಾರ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೂ ಅದರದ್ದೇ ಆದ ನಿಯಮಗಳಿವೆ. ಊಟ ಮಾಡುವುದಕ್ಕೂ ಕೆಲವೊಂದು ನಿಯಮಗಳಿವೆ. ಆ ನಿಯಮಗಳನ್ನು ಪಾಲಿಸಿದ್ದಲ್ಲಿ ನಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ, ಜೊತೆಗೆ ಅನಾರೋಗ್ಯಗಳು ಕೂಡ ದೂರವಾಗುತ್ತವೆ. ಧರ್ಮಶಾಸ್ತ್ರಗಳಲ್ಲಿ ಭೋಜನಕ್ಕೆ ಸಂಬಂಧಿಸಿದ ಕೆಲವೊಂದು ನಿಯಮಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ನಿಯಮಗಳನ್ನು ಪ್ರತಿನಿತ್ಯ ಪಾಲನೆ ಮಾಡುವುದರಿಂದ ಯಾವುದೇ ರೋಗಗಳು ಹಾಗೂ ದುಃಖಗಳು ಬರುವುದಿಲ್ಲ ಎನ್ನುವ ನಂಬಿಕೆ ಕೂಡ ಇದೆ. ಧರ್ಮಶಾಸ್ತ್ರಗಳಲ್ಲಿ ಭೋಜನ ಹಾಗೂ ಭೋಜನ ತಯಾರಿಸುವುದಕ್ಕೂ ಬಹಳ ಮಹತ್ವವನ್ನು ನೀಡಿದ್ದಾರೆ. ಆಹಾರ ಶುದ್ಧವಾಗಿರಬೇಕು, ಜೊತೆಗೆ ಆಹಾರ ತಯಾರಿಸುವವರು ಕೂಡ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಶಾಸ್ತ್ರಗಳ ಪ್ರಕಾರ ಅಡುಗೆ ಮಾಡುವವರು ಮೊದಲಿಗೆ ತಲೆಗೆ ಸ್ನಾನ ಮಾಡಿ ಬಂದು ನಂತರ ಶುದ್ಧವಾದ ನೀರಿನಲ್ಲಿ ಆಹಾರಗಳನ್ನು ತಯಾರಿಸಬೇಕು. ಅಡುಗೆ ತಯಾರಿಸಿದ ನಂತರ ಮೊದಲ ಪಾಲು ಮನೆಯಲ್ಲಿ ತೀರಿಕೊಂಡಿರುವ ಹಿರಿಯರನ್ನು ನೆನೆಸಿಕೊಂಡು ಪ್ರಾಣಿ ಪಕ್ಷಿಗಳಿಗೆ ಸಮರ್ಪಿಸಬೇಕು. ಇದರಿಂದ ದೀರ್ಘಾಯುಷ್ಯ ಪಡೆಯಬಹುದೆಂದು ನಂಬಿಕೆ ಕೂಡ ಇದೆ. ಮನೆಯ ಎಲ್ಲ ಸದಸ್ಯರು ಜೊತೆಯಾಗಿ ಕುಳಿತು ಊಟ ಮಾಡುವುದು ಉತ್ತಮ. ಇದರಿಂದ ಮನೆಯ ಸದಸ್ಯರಲ್ಲಿ ಬಾಂಧವ್ಯ ಕೂಡ ಬೆಳೆಯುತ್ತದೆ. ಊಟ ಮಾಡುವುದಕ್ಕೂ ಮೊದಲು ಕೈ, ಕಾಲು ಹಾಗೂ ಮುಖವನ್ನು ನೀರಿನಿಂದ ತೊಳೆದುಕೊಳ್ಳಬೇಕು. ಊಟ ಮಾಡುವುದಕ್ಕೂ ಮೊದಲು ತಾಯಿ ಅನ್ನಪೂರ್ಣೇಶ್ವರಿಯನ್ನು ಸ್ಮರಣೆ ಮಾಡಬೇಕು. ನೆಲದಲ್ಲಿ ಕುಳಿತು ಊಟ ಮಾಡುವುದು ತುಂಬಾನೇ ಒಳ್ಳೆಯದು. ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಲೇಬಾರದು. ಇದರಿಂದ ಅನಾರೋಗ್ಯಗಳು ಕಾಡುವ ಸಾಧ್ಯತೆಗಳು ಇವೆ. ಪಾದರಕ್ಷೆಗಳನ್ನು ಧರಿಸಿಕೊಂಡು ಊಟ ಮಾಡಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಭೋಜನ ಸ್ವೀಕಾರ ಮಾಡಬೇಕಂತೆ. ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡಿದರೆ ಪ್ರೇತಾತ್ಮಗಳಿಗೆ ಅರ್ಪಣೆಯಾಗುತ್ತದೆ. ಇದರಿಂದಾಗಿ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವೇಶವಾಗುತ್ತದೆಯಂತೆ. ಇನ್ನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡುವುದು ದೇಹದಲ್ಲಿ ರೋಗಗಳಿಗೆ ಆಹ್ವಾನ ನೀಡಿದಂತೆ ಎನ್ನುವ ನಂಬಿಕೆ ಕೂಡ ಇದೆ. ಊಟದ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ನಿಂತುಕೊಂಡೇ ಊಟ ಮಾಡುವುದು ಅಥವಾ ಒಡೆದ ಪಾತ್ರೆಗಳಲ್ಲಿ ಆಹಾರ ಸೇವಿಸುವುದು ನಕಾರಾತ್ಮಕ ಶಕ್ತಿಗಳಿಗೆ ನೀಡುವ ಆಹ್ವಾನವೆಂದು ಭಾವಿಸಲಾಗಿದೆ. ಅಗತ್ಯವಿರುವಷ್ಟು ಆಹಾರವನ್ನು ಮಾತ್ರ ತಟ್ಟೆಯಲ್ಲಿ ಹಾಕಿ ಸೇವಿಸಬೇಕು. ತಟ್ಟೆಯಲ್ಲಿ ಆಹಾರವನ್ನು ಉಳಿಸಿದಲ್ಲಿ ಅಥವಾ ಆಹಾರವನ್ನು ಬಿಸಾಡಿದಲ್ಲಿ ಅದು ಅನ್ನಪೂರ್ಣೇಶ್ವರಿಗೆ ಮಾಡುವ ಅವಮಾನವೆಂದು ನಂಬಲಾಗಿದೆ. ಜೊತೆಗೆ ಕೋಪ, ದುಃಖ ಅಥವಾ ಶಾಪ ನೀಡುತ್ತಾ ಸೇವಿಸುವ ಆಹಾರ ಕೂಡ ಅನ್ನಪೂರ್ಣೇಶ್ವರಿಗೆ ಮಾಡುವ ಅವಮಾನವೆಂದೇ ನಂಬಲಾಗಿದೆ. ಧರ್ಮಶಾಸ್ತ್ರಗಳಲ್ಲಿ ಭೋಜನದ ಬಗ್ಗೆ ತಿಳಿಸಿರುವ ಮಾಹಿತಿಯನ್ನು ತಿಳಿಸಿದ್ದೇವೆ. ಇನ್ನಷ್ಟು ಹೊಸ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇವೆ. ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.